ಮನುಷ್ಯ ದುಶ್ಚಟದ ದಾಸನಾಗಿದ್ದಾಗ ಹತ್ತಾರು ಸಮಸ್ಯೆಗಳು ಆತನ ಸುತ್ತಲೂ ಸುತ್ತುತ್ತಿದ್ದು ಆತ ಶಿಬಿರದಲ್ಲಿ ಪಾಲ್ಗೊಂಡು ದುಶ್ಚಟ ಮುಕ್ತನಾದ ಬಳಿಕ ದೃಢ ಮನಸ್ಸು ಮಾಡಿ ಮತ್ತೆ ಮದ್ಯಪಾನ ಮಾಡದಂತೆ ಎಚ್ಚರಿಕೆ ವಹಿಸಿದರೆ ಆತನ ಕುಟುಂಬ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿದರು. ಇವರು ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ವತಿಯಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ 1540ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಇದ್ದರು. ಐದು ಬೆನಿಫಿಟ್ಗೆ ತಂದಾಗಲು ಅಥವಾ ನಾವು ಈ ಸಂಸ್ಥೆಯಲ್ಲಿ ಸಹಕಾರ ಪಡೆಯಲಾಗಲು ಮಾತೆಲ್ಲ ಸಂಸ್ಥೆದ ಬಗ್ಗೆ